ತಾಲೂಕು ನಿಡಗಲ್ ಹೋಬಳಿಯ ವ್ಯಾಪ್ತಿಯಲ್ಲಿ ಬರುವ ಚೆನ್ನಕೇಶವಪುರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಚೆನ್ನಕೇಶವ ಸ್ವಾಮಿ ಮತ್ತು ಶ್ರೀ ಆಂಜನೇಯ ಸ್ವಾಮಿಯ ದೊಡ್ಡ ತೇರು ಉತ್ಸವ ಬಹಳ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೆಯಿತು. ಈ ಜಾತ್ರೆಯ ವಿಶೇಷವೇನೆಂದರೆ ಪ್ರತಿ ವರ್ಷವೂ ಈ ಜಾತ್ರೆಯ ಕೊನೆಯ ದಿನವಾಗಿ ಹುಟ್ಟಲು ಪರೀಕ್ಷೆಯನ್ನು ಕಳೆದ 7 ದಿನಗಳಿಂದ ನಡೆಸುತ್ತಿದ್ದಂತಹ ಜಾತ್ರೆ ಇಂದು ತೆರೆಬಿದ್ದಿದೆ. ಈ ಜಾತ್ರಾ ಸಂದರ್ಭದಲ್ಲಿ ವೆಂಕಟ ಭೀಮರಾವ್ ವಂಶಸ್ಥರು ಆದಂತಹ CN ಆನಂದರಾವ್, ಗೋಪಾಲರಾವ್, ನಾಗರಾಜ ಸ್ವಾಮಿ, ಅಜಯ್ ನಾಗೇಶ್, ಬಿಂದು ಮಾಧವರಾವ್, ಶೇಷಗಿರಿರಾವ್, ಯರ್ರಪ್ಪ KEB, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಲಕ್ಷ್ಮಮ್ಮ ಈರಣ್ಣ, ಹನುಮಂತರಾಯಪ್ಪ ಗೌಡ, ನೀರಗಂಟೆ ಶಿವಪ್ಪ, ಪಾಂಡುರಂಗಪ್ಪ ತಳವಾರ್ ಮತ್ತು ಊರಿನ ಕೈವಾಡಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು, ಭಕ್ತಾದಿಗಳು ಪಾಲ್ಗೊಂಡಿದ್ದರು. ವರದಿ ರಾಮಪ್ಪ, CKಪುರ, ಪಾವಗಡ.